ಇವತ್ತು ಮಾನವೀಯತೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಬ್ಬರು ಸಾಯುತ್ತಿರುವ ವ್ಯಕ್ತಿಯನ್ನು ಅಥವಾ ಚಿಂತಾಜನಕವಾಗಿ ಇದ್ದಂತಹ ವ್ಯಕ್ತಿಯನ್ನು ಕಾಪಾಡಿದಂಥವರು ಒಬ್ಬರು ಇದ್ದಾರೆ. ಅವರು ಕಾಪಾಡಿದ್ದು ದೊಡ್ಡ ವಿಷಯ ಅಲ್ಲ, ಬದಲಾಗಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ದು ರೈಲಿನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ, ರೈಲ್ವೆ ಪ್ರಯಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ತಲುಪೋದನ್ನು ಬಿಟ್ಟುಬಿಟ್ಟು ಅಥವಾ ಬಿ ಸಿ ರೋಡ್ನಿಂದ ರೈಲನ್ನು ಹತ್ತೋದನ್ನು ಬಿಟ್ಟುಬಿಟ್ಟು ಹೃದಯಾಘಾತದಿಂದ ಬಿದ್ದಿದ್ದಂತಹ ವ್ಯಕ್ತಿಯನ್ನು ಅಥವಾ ಆತನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಎಲ್ಲ ಪ್ರಯಾಣಿಕರು ಹೋದರೂ ತಾನೊಬ್ಬರು ನಿಂತು, ಮಹಿಳೆಯೊಬ್ಬರು ನಿಂತು ಆತನ ಪ್ರಾಣವನ್ನು ಉಳಿಸಿದ್ದಾರೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು. ಇವತ್ತು ಅಂತಹ ಒಬ್ಬ ಮಾನವತಾವಾದಿ ಅಂತ ಅವರನ್ನು ಕರೀಬೋದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯಲ್ಲಿ ಉಪನ್ಯಾಸಕಿ ಆಗಿದ್ದು, ಈಗ ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಲಿಯಾಡಿಯಲ್ಲಿ ಉಪನ್ಯಾಸಕಿ ಆಗಿರುವಂಥ ಹೇಮಾವತಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಮೊದಲನೇದಾಗಿ ಒಬ್ಬರ ಪ್ರಾಣವನ್ನು ಉಳಿಸಿದ್ದೀರಿ, ಅವರಿಂದ ನೀವು ದೇವರು ಅಂತ ಕರೆಸಿಕೊಂಡಿದ್ದೀರಿ. ಆ ಘಟನೆಯನ್ನು ಹೇಗೆ ನೆನಪು ಮಾಡ್ಕೋತೀರಿ? ಅವತ್ತು ನೀವು ಹೇಗೆ ಈ ಯೋಚನೆಯನ್ನು ಮಾಡಿದ್ರಿ ಅಂತ. ನಾನು ಸೆಪ್ಟೆಂಬರ್ 28ನೇ ತಾರೀಕು, ಒಂದು ತಿಂಗಳ ಮೊದಲೇ ಟ್ರೈನ್ ಟಿಕೆಟ್ ಬುಕ್ ಆಗಿತ್ತು. ನಾನು ಬ್ಯಾಂಗ್ಳೂರಿಗೆ ಪ್ರಯಾಣ ಬೆಳೆಸೋದರಲ್ಲಿದ್ದೆ. ಬೆಂಗಳೂರಿಗೆ ಟ್ರೈನಲ್ಲಿ ಹೋಗಬೇಕು ಅಂತ ರೈಲ್ವೆ ಸ್ಟೇಷನಿಗೆ ಹೋದೆ. ಆ ಹೊತ್ತಿಗೆ ಎಲ್ಲರೂ ಅವರವರ ಕಂಪಾರ್ಟ್ಮೆಂಟಿಗೆ ಹೋಗುವ ಹೊತ್ತು. ನಾನು ಕೂಡ ನನ್ನ ಕಂಪಾರ್ಟ್ಮೆಂಟ್ ಹತ್ರ ಹೋಗುವ ರಭಸದಲ್ಲಿ ಮುಂದೆ ಚಲಿಸ್ತಾ ಇದ್ದೆ. ಆ ಚಲಿಸುವ ಹೊತ್ತಲ್ಲಿ ನನ್ನ ಹಿಂದಿನಿಂದ ಒಂದು ದೊಡ್ಡ ಶಬ್ದ ಕೇಳಿಸಿತು. ತಿರುಗಿ ನೋಡಿದರೆ ಅಲ್ಲಿ ಒಬ್ಬರು ವಯಸ್ಸಿನ ವ್ಯಕ್ತಿ ಬಿದ್ದಿದ್ದರು. ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಆ ಸಂದರ್ಭದಲ್ಲಿ ಆಚೆಯಿಂದ ಟ್ರೈನ್ ಬರ್ತಾ ಉಂಟು, ಈ ಕಡೆಯಿಂದ ಇವರು ಬಿದ್ದಿದ್ದಾರೆ, ಎಲ್ಲರೂ ಟ್ರೈನ್ ಹತ್ತುವ ಗಡಿಬಿಡಿಯಲ್ಲಿದ್ದಾರೆ. ನಾನು ಏನು ಮಾಡಿದೆ, ಒಮ್ಮೆ ಆ ಟ್ರೈನನ್ನು ನೋಡೋದು, ಒಮ್ಮೆ ಇವರನ್ನು ನೋಡೋದು. ಆಮೇಲೆ ನನ್ನ ಆಯ್ಕೆ ಇವರನ್ನು ಬದುಕಿಸುವುದಾಗಿತ್ತು. ಟ್ರೈನ್ ನಾಳೆಯೂ ಸಿಗ್ಬೋದು, ಆದರೆ ಒಂದು ಜೀವ ಒಮ್ಮೆ ಹೋದರೆ ವಾಪಸ್ ಬರೋದಿಲ್ಲ. ಅದು ನನ್ನ ತಲೆಗೆ ಆಗಲೇ ಇದಾಗಿ ನಾನು ಏನು ಮಾಡಿದೆ, ಅವರನ್ನು ಎತ್ತಿ ಕೂರಿಸಿದೆ. ಆದರೆ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ, ಬೆವರ್ತಿದ್ರು, ತಣ್ಣಗಾಗ್ತಿದ್ರು. ಮತ್ತು ಎದ್ದು ನನಗೆ ಆಗ ಯೋಚನೆ ಬಂದಿದ್ದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ. ಅಂದರೆ ಬೆವರಿದ್ದಾರೆ, ಬಿದ್ದಿದ್ದಾರೆ, ತಣ್ಣಗಾಗಿದ್ದಾರೆ, ಆ ಲಕ್ಷಣ ಇರ್ಬೋದು ಅಂತ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ. ಅದರ ಕಾರಣ ಏನು ಮಾಡಿದೆ, ನೀರು ಕೊಡಲಿಲ್ಲ ಆ ಸಂದರ್ಭದಲ್ಲಿ. ಅವರಿಗೆ ನೀರು ಕೊಡದೆ ಆಮೇಲೆ ಅವರನ್ನು ಎತ್ತಿ ಕೂಡಲೇ ಹಾಸ್ಪಿಟಲ್ಗೆ ಸೇರಿಸಬೇಕು ಎಂಬುದು ನನ್ನ ಒಂದು ಉದ್ದೇಶ ಆಗಿತ್ತು. ಆದರೆ ಏನು ಮಾಡೋದು, ನಾನೊಬ್ಬಳೇ ಇರುವುದು, ಎಲ್ಲರೂ ಟ್ರೈನ್ ಪಾಸ್ ಆಯಿತು ನಂದು. ಏನು ಮಾಡೋದು, ಯಾರೂ ಕಾಣ್ತಿಲ್ಲ. ಆ ದೂರದಿಂದ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ, ಜೋರಾಗಿ ಕರೆದೆ. ಅವರು ಬಂದು ಏನು ಮಾಡಿದರು, ನಾನು ಆ ಕೈಯಲ್ಲಿ ಅವರು ಹಿಡಿದರು. ಇವರ 2 ಬ್ಯಾಗ್, ನನ್ನ 2 ಬ್ಯಾಗ್, 4 ಬ್ಯಾಗುಗಳನ್ನು ಹೊತ್ತುಕೊಂಡು ಅವರನ್ನು ಆಟೋದಲ್ಲಿ ಕೂರಿಸಿ ಹತ್ತಿರದಲ್ಲಿದ್ದ ಹಾಸ್ಪಿಟಲಿಗೆ ಕೊಂಡೋದೆ. ಅಲ್ಲಿಂದ ಡಾಕ್ಟ್ರು ಪ್ರಥಮ ಚಿಕಿತ್ಸೆ ನೀಡಿದರು. ಕೂಡಲೇ KMCಗೆ ಸಾಗಿಸಬೇಕು ಅಂತ ಹೇಳಿದರು. KMCಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ಚಿಕಿತ್ಸೆ ನೀಡಿದರು. ಪದ್ಮನಾಭ ಕಾಮತ್ ಸರ್ ಹೇಳೋದಂತ ಹೇಳಿದರೆ, ಒಂದು ಸಲಕ್ಕೆ ಅವರ ಹಾರ್ಟ್ ಕ್ರಿಟಿಕಲ್ ಆಗಿತ್ತು. ಆಮೇಲೆ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರ ಹಾರ್ಟ್ ಬೀಟ್ ಬಂತು ಅಂತ ನನಗೆ ಹೇಳಿದರು. ಹಾಗೆ ಆ ವ್ಯಕ್ತಿ ಈಗ ಬದುಕಿದ್ದಾರೆ, ಆರೋಗ್ಯದಲ್ಲಿದ್ದಾರೆ. ಅದು ನನಗೆ ತುಂಬ ಖುಷಿಯ ವಿಚಾರ ಆಗಿದೆ. ದೊಡ್ಡ ಸುದ್ದಿ ಆಯಿತು. ನೀವು ಸುದ್ದಿ ಮಾಡೋದು ಬೇಡ ಅಂತಿದ್ರಿ, ಅಂದರೆ ಸುದ್ದಿ ಆಗೋದು ಬೇಡ, ಅಥವಾ ಇದು ನನ್ನಲ್ಲೇ ಇರಲಿ, ಅವರನ್ನು ಬದುಕಿಸಿದಂಥ ಖುಷಿ ನನಗಿರಲಿ ಅಂತ. ಮತ್ತೆ ಅವರು ಎಲ್ಲಿ ಸಿಕ್ಕಿದ್ರು? ಇದು ದೊಡ್ಡ ಸುದ್ದಿ ಆಗಿದ್ದು ಹೇಗೆ? ಹೌದು, ಸೆಪ್ಟೆಂಬರ್ 28ರ ದಿವಸ ನಡೆದ ಘಟನೆ. ಅದು ಅಕ್ಟೋಬರ್ 17ರ ತನಕ ಯಾರಿಗೂ ಗೊತ್ತಿರಲಿಲ್ಲ. ನಾನು ಯಾರಿಗೂ ಹೇಳಿರಲಿಲ್ಲ. ಮನೆಯಲ್ಲಿ ಗೊತ್ತಿತ್ತು, 3-4 ಜನರಿಗೆ ಮಾತ್ರ, ನಮ್ಮ ಮನೆಯವರಿಗೆ ಮಾತ್ರ ಗೊತ್ತಿದ್ದದ್ದು. ಆದರೆ ಅದು ಹೇಳುವಂಥ ವಿಚಾರ ಅಂತ ನನಗೆ ಅನಿಸಲಿಲ್ಲ. ನನಗೆ ಒಂದು ಖುಷಿ ಇತ್ತು, ಅವರು ಬದುಕಿದ್ದಾರೆ ಅಂತ ಅಷ್ಟೇ. ಆದರೆ ಏನಾಯಿತು, ನಾನು ಅಕ್ಟೋಬರ್ 17ಕ್ಕೆ ನನ್ನ ಅಮ್ಮನಿಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಇತ್ತು, ಅದನ್ನು ಚೆಕ್ ಮಾಡಲಿಕ್ಕೆ ಅಂತ ಹೇಳಿ ಡಾಕ್ಟರ್ ಪದ್ಮನಾಭ ಕಾಮತ್ ಸರ್ ಹತ್ರ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡೋಗಿ ಅವರ ಕ್ಯಾಬಿನೊಳಗೆ ಹೋಗುವಾಗ ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿಯೇ ಈ ಅವತ್ತು ಬಿದ್ದಿದ್ದ ವ್ಯಕ್ತಿ 20 ದಿನಗಳ ನಂತರ ಡಾಕ್ಟ್ರನ್ನು ಕಾಣಲಿಕ್ಕೆ ಬಂದಿದ್ದರು. ಆಗ ಸಡನ್ನಾಗಿ ನಾನು ಅವರನ್ನು ನನ್ನನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಯಿತು. ಡಾಕ್ಟ್ರ್ ಹತ್ರ ಅವರು ಸಡನ್ನಾಗಿ ನನ್ನನ್ನು ಪರಿಚಯ ಮಾಡಿಸಿದರು. ಸರ್, ಇವರು ನನ್ನ ಪಾಲಿನ ದೇವರು, ಇವರು ಇಲ್ಲಾಂದರೆ ನಾನು ಇವತ್ತು ಬೂದಿ ಆಗ್ತಿದ್ದೆ ಅಂತ ನನ್ನ ಬಗ್ಗೆ ಹೇಳಿಕೊಂಡ್ರು. ಆಗ ಸರ್ ಪದ್ಮನಾಭ ಕಾಮತ್ ಅವರು ಚಾರಿಂದ ಎದ್ದು ಕೂತು ನಮಸ್ಕರಿಸಿ, ನಮ್ಮನ್ನು ಅಷ್ಟು ಪೇಷಂಟ್ ಇದ್ದರೂ ಕೂಡ ಆ 4ನೇ ಫ್ಲೋರಿಂದ ಇಳಿದು ಬಂದು 1ನೇ ಫ್ಲೋರಿಗೆ ಬಂದು ಅಲ್ಲಿ ಎಲ್ಲರಿಗೂ ಪರಿಚಯಿಸಿ ನನಗೆ
ಅಪ್ರಿಷಿಯೇಟ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಸಂದರ್ಶನ ಎಲ್ಲ ಮಾಡಿಸಿ ತುಂಬ ನಮ್ಮ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಆಮೇಲೆ ನಾನು ಹೇಳಿದೆ, ಈ ಸಂದರ್ಶನ ಎಲ್ಲ ಮಾಡುವಾಗ ನಾನು ಹೇಳಿದ್ದೆ, ಬೇಡ ಸರ್ ಇದೆಲ್ಲ, ಅವರು ಬದುಕಿದ್ರಲ್ಲ ಅಷ್ಟೇ ಸಾಕು ನನಗೆ ಅಂತ ನಾನು ಹೇಳಿದ್ದೆ. ಆದರೆ ಸರ್ ಪದ್ಮನಾಭ ಕಾಮತ್ ಸರ್ ಹೇಳೋದು, ಅದಕ್ಕಲ್ಲಮ್ಮ, ಇಂದಿನ ಕಾಲದಲ್ಲಿ ಮಾನವೀಯತೆ ಇರುವುದಿಲ್ಲ, ನೀವು ನಿಮ್ಮ ಒಂದು ಸ್ವಾರ್ಥವನ್ನು ಬಿಟ್ಟು ಇವರನ್ನು ಬದುಕಿಸಿದ್ದೀರಿ ಅಂತ ಹೇಳಿದರೆ ಇದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು, ಸಮಾಜಕ್ಕೆ ನೀವೊಂದು ಆದರ್ಶ ಆಗಬೇಕು ಅಂತ ಹೇಳಿ ಇದನ್ನು ನಾನು ನ್ಯೂಸ್ ಮಾಡ್ತೇನೆ ಅಂತ ಹೇಳಿದರು. ಸರ್ ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ಸರಿ ಅಂತ ನಾನು ಒಪ್ಪಿಕೊಂಡೆ. ನೀವು ಮಗಳ ಮನೆಗೆ ಅಂತ ಹೊರಟಿದ್ರಿ, ಮಗಳು ಮತ್ತು ಮನೆಯಲ್ಲಿ ನೀವು ವಾಪಸ್ ಬಂದಿದ್ದನ್ನು ಅಥವಾ ಅವತ್ತು ಹೋಗದೆ ಪ್ರಯಾಣ ಮಾಡದೇ ಇರೋದ್ರನ್ನು ಹೇಗೆ ಸ್ವೀಕರಿಸಿದರು ಮತ್ತು ಅವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದರು ನಿಮಗೆ? ನೀವು ಮಗಳ ಹತ್ರ ಏನು ಅಂತ ಹೇಳಿದ್ರಿ? ಹೌದು, ಇದು ನೀವು ಕೇಳಿದ ಕ್ವಶನ್, ಅದು ನನಗೆ ಅದು ಅಂತ ಎಕ್ಸ್ಪೀರಿಯನ್ಸಲ್ಲಿ ಇದೆ, ಯಾರ ಹತ್ರ ಹೇಳಿಲ್ಲ ಯಾವ ನ್ಯೂಸಲ್ಲಿ. ಇದು ಕೂಡ ಇದು ಫಸ್ಟ್ ಟೈಮ್ ನಿಮ್ಮ ಹತ್ರನೇ ಹೇಳೋದು. ನನ್ನ ಮಕ್ಕಳು ಟ್ರೈನ್ ಬರಲಿಕ್ಕೆ ಆಗುವಾಗ ಅವಳೇ ಬುಕ್ ಮಾಡಿದ್ದು, ಮಕ್ಕಳಿಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್. ಅಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ, ಅಮ್ಮ ಟ್ರೈನ್ ಬಂತಾ, ಬರ್ತದೆ, ಕೆಂಪು ರೆಡ್ ಸಿಗ್ನಲ್ ಬಿದ್ದಿದೆ ಅಂತ ನಾನು ಹೇಳಿದ್ದೆ ಮೊದಲೇ, ಈಗ ಹತ್ತಿರ್ಬೋದು ಅಮ್ಮ ಅಂತ ಅವರ ತಲೆಯಲ್ಲಿ. ಹತ್ತಿ ಕೂತ್ರಮ್ಮ, ಸೀಟ್ ಸಿಕ್ಕಿತಾ ಇದೆ ಕೇಳ್ತಾ ಇದ್ದಾರೆ. ನನಗೆ ಇವರ ಫೋನ್ ಬರ್ತಾ ಉಂಟು ಮಕ್ಕಳದ್ದು, ಒಂದು ಕಡೆ ಇವರನ್ನು ಕೈಯಲ್ಲಿ ಇಟ್ಕೊಂಡಿದ್ದೇನೆ ನಾನು, ಆದರೂ ಫೋನ್ ಆನ್ ಮಾಡಿಟ್ಟಿದ್ದೇನೆ ನಾನು, ಮಾತಾಡಲಿಕ್ಕೆ ಪುರ್ಸೋತಿಲ್ಲ. ಅಲ್ಲಿಂದಲೇ ಬೊಬ್ಬೆ ಆಗ್ತಾ ಇದ್ದೇನೆ, ಅವರಿಗೆ ಗಾಬರಿ ನನ್ನ ಮಕ್ಕಳಿಗೆ ತುಂಬ, ನನಗೇನಾಯಿತು ಅಂತ. ಏನು ಅಮ್ಮ ಬೊಬ್ಬೆ ಆಗ್ತಾ ಇದ್ದಾರೆ, ಏನಾಯ್ತಪ್ಪ? ಅಲ್ಲಿಂದಲೇ ಹೇಳಿದೆ, ಇಲ್ಲ ಇಲ್ಲೊಬ್ಬ ಸರ್ ಒಬ್ಬರು ಇಲ್ಲಿ ಬಿದ್ದಿದ್ದಾರೆ, ಅವರನ್ನು ಹೀಗೆ ಆಯಿತು ಮಕ್ಕಳೇ ಅಂತ ಹೇಳಿ, ಏನು ಮಾಡ್ತೀರಿ ಅಂತ ಅವರಿಗೂ ಗಾಬರಿ ಆಯಿತು ಮಕ್ಕಳಿಗೆ ತುಂಬ. ಅಮ್ಮ ಫೋನ್ ಕಟ್ ಮಾಡಬೇಡಿ, ಹಾಗೆ ಇಟ್ಕೊಳ್ಳಿ ಅಂತ ಹೇಳಿದರು. ನಾನು ಫೋನ್ ಕಟ್ ಮಾಡಲೇ ಇಲ್ಲ, ಸೋಮಯಾಜಿ ಹಾಸ್ಪಿಟಲ್ಗೆ ಹೋಗುವವರೆಗೆ ಹಾಗೆ ಇತ್ತು, ಹಾಗೆ ಮಕ್ಕಳ ಹತ್ರ ಮಾತಾಡ್ತಾನೇ ಇದ್ದೆ. ಅವರನ್ನು ಹಾಗೆ ತುಂಬ ಗಾಬರಿ ಆಗಿತ್ತು ಮಕ್ಕಳಿಗೆ. ಮತ್ತು ಅಮ್ಮನಿಗೆಲ್ಲ ಮತ್ತೆ ಗೊತ್ತಾದ್ದು, ಹೇಳಿಲ್ಲ ಫಸ್ಟಿಗೆ, ಹೆದರ್ತಾರೆ ಅಂತ ಹೇಳಿ, ಅಷ್ಟೇ ಸರ್. ಯಾಕೆಂದರೆ ನೀವು ಈ ಬಿ ಸಿ ರೋಡಿನ ಮನೆಯಿಂದ ಮತ್ತೆ ವಾಪಸ್ ಬಿ ಸಿ ರೋಡಿನ ಮನೆಗೆ ಹೋಗ್ತೀರಿ ರಾತ್ರಿ, ಹೋದಾಗ ಅಮ್ಮಂದು ರಿಯಾಕ್ಷನ್ ಅಥವಾ ಮನೆಯವರ ರಿಯಾಕ್ಷನ್? ಅದೇ ಮನೆಗೆ ಹೋದಾಗ ಇವಳು ಹೋದವಳು ಏನಪ್ಪ ವಾಪಸ್ ಬಂದಿದ್ದಾಳೆ, ಏನು ಬೆಂಗಳೂರಿಗೆ ಹೋಗಲಿಲ್ವಾ, ಏನಾಯಿತು ಅಂತ ಸಡನ್ನಾಗಿ ಒಂಥರ ಆಶ್ಚರ್ಯಕರವಾಗಿ ಕೇಳಿದರು. ನಾನು ಮತ್ತೆ ಅಲ್ಲಿ ನಡೆದ ಸ್ಟೋರಿಯನ್ನೆಲ್ಲ ಅವರಿಗೆ ಹೇಳಿದೆ. ಆಯಿತು, ನೀನೊಂದು ಪುಣ್ಯದ ಕೆಲಸ ಮಾಡಿದ್ದಿ ಅಂತ ಹೇಳಿ ಅವರು ಸಂತೋಷ ವ್ಯಕ್ತಪಡಿಸಿದರು ನನಗೆ. ಇವತ್ತು ದೊಡ್ಡ ಮಟ್ಟಿನ ಸುದ್ದಿಯಾಗಿದೆ, ಸುದ್ದಿಯಲ್ಲೆಲ್ಲ ಬರ್ತಾ ಇದೆ, ಎಲ್ಲ ಪತ್ರಿಕೆಗಳು ಚಾನಲ್ಗಳು ಕವರ್ ಮಾಡಿವೆ ನಿಮ್ಮ ಈ ಒಂದು ಮಾನವೀಯ ದೃಷ್ಟಿಕೋನದ ಅಥವಾ ನಿಮ್ಮ ಮಾನವೀಯ ಗುಣವನ್ನು. ಇವತ್ತು ನಿಮ್ಮ ಮಕ್ಕಳು ಏನು ಹೇಳ್ತಾರೆ? ನನ್ನ ಮಕ್ಕಳಿಗೆ ತುಂಬ ಹೆಮ್ಮೆ ಇದೆ, ಅಮ್ಮ ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಅದೇ ಮಕ್ಕಳಿಗೂ ಕಮೆಂಟ್ಸ್ ಬರ್ತಾ ಉಂಟು ತುಂಬ ಮೀಡಿಯಾಗಳಿಂದೆಲ್ಲ, ಅದನ್ನು ನನಗೆ ಕಳಿಸ್ತಾ ಇದ್ದಾರೆ ಮಕ್ಕಳು ಆ ಕಮೆಂಟ್ಸ್ಗಳನ್ನು. ಏನಂತ ಒಂದು ಕಮೆಂಟ್ಸ್ ನಾನು ಹೇಳುವುದಾದರೆ, ಓ ನೀವು ಇಷ್ಟು ಸ್ವೀಟ್, ಆಮೇಲೆ ಇಷ್ಟೊಂದು ಸ್ಮೂತ್ ಆಗಿರಲಿಕ್ಕೆ ನಿಮ್ಮ ಅಮ್ಮನೇ ಕಾರಣ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೂ. ನಿಮ್ಮ ಅಮ್ಮನಿಂದಲೇ ಬಂದಿದೆ ನಿಮಗೆ ಇಂತಹ ಗುಣ ಅಂತ. ಅದು ನನಗೆ ಕೇಳಿ ತುಂಬ ಖುಷಿ ಆಗ್ತಿದೆ, ತುಂಬ ಹಾರೈಸ್ತಾ ಇದ್ದಾರೆ ಎಲ್ಲರೂ ನನಗೆ, ಅದು ತುಂಬ ಖುಷಿ ನನಗೆ. ಆದರೆ ಎಲ್ಲಕ್ಕಿಂತಲೂ ನಾನು ಹೇಳುವುದೇನಂತ ಹೇಳಿದರೆ, ಇಂತಹ ಒಂದು ಮಾನವೀಯ ಗುಣ ನನಗೊಬ್ಬಳಲ್ಲ, ಎಲ್ಲರೂ ಬೆಳೆಸ್ಕೊಳ್ಬೇಕು ಅಂತ. ಎಲ್ಲರೂ, ಈ ಸಮಾಜವೇ ಈ ಒಂದು ಮಾನವೀಯ ಗುಣವನ್ನು ಬೆಳೆಸಿಕೊಂಡ್ರೆ ನಾಳೆ ನಾವೇ ಬಿದ್ದರೂ ನಮ್ಮನ್ನು ಇನ್ನೊಬ್ಬ ವ್ಯಕ್ತಿ ಬದುಕಿಸ್ಬೋದು ಎಂದು ನನ್ನ ಆಸೆ. ನೀವು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ರಿ, ಹೀಗೆ ಸನ್ಮಾನಗಳನ್ನು ಹಲವೆಡೆ ಸ್ವೀಕರಿಸ್ತಾ ಇದ್ದೀರಿ, ಅಲ್ಲೆಲ್ಲವೂ ಕೂಡ ನೀವೊಂದು ಆ ಮಾನವೀಯ ಗುಣವನ್ನು ಪಸರುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಇಂದಿನ ಯುವ ಜನಾಂಗ ಒಂಥರ ಯಾಂತ್ರೀಕೃತ ಜೀವನವನ್ನೇ ನಡೆಸ್ತಾ ಇದೆ ಅಂತ ಅನಿಸ್ತದೆ. ವಿದ್ಯೆ ಅಂತ ಹೇಳಿದರೆ ನಾಳೆ ನನ್ನ ಜೀವನವನ್ನು ಕಟ್ಟುವುದು ಮಾತ್ರ ಅಂತ ನಮ್ಮ ವಿದ್ಯಾರ್ಥಿಗಳ ತಲೆಗಳಲ್ಲಿ ಇದೆ. ಆದರೆ ಈ ಮಾನವೀಯ ಕೆಲಸ ಎಂಬುದು ತನ್ನ ಮನೆಯಿಂದಲೇ ಪ್ರಾರಂಭ ಆಗಬೇಕು, ಹೆತ್ತವರಿಂದಲೇ ಪ್ರಾರಂಭ ಆಗಬೇಕು. ಆ ಮಕ್ಕಳಿಗೆ ವಿದ್ಯೆಯ ಜೊತೆ ಜೀವನವನ್ನು ಹೇಳಿಕೊಡಬೇಕು, ಆ ಸಂಸ್ಕೃತಿಯನ್ನು ಹೇಳಿಕೊಡಬೇಕು. ನಾಳೆ ನಾವು ಮಾತ್ರ ಅಲ್ಲ, ಇನ್ನೊಬ್ಬರು ಕೂಡ ಒಂದು ಜೀವ, ಒಮ್ಮೆ ಜೀವ ಹೋದರೆ ಇನ್ನೊಂದು ಸಲ ಬರುವುದಿಲ್ಲ ಎಂಬ ಕಲ್ಪನೆ ಆ ಮಕ್ಕಳ ಮನಸ್ಸಲ್ಲೂ ಹುಟ್ಟಿಸಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಒಂದು ಗುಣವನ್ನು ಚಿಕ್ಕಂದಿಂದೇ ಬೆಳೆಸಿ ಅವರಲ್ಲಿ ಹುಟ್ಟುಹಾಕಬೇಕು ಅಂತ ನಾನು ಹೇಳ್ಕೊಳ್ಳೋದಷ್ಟೆ. ಧನ್ಯವಾದ. ಇದು ಇವರ ಮಾತು. ನಾನು ಈ ಒಂದು ಸಹಾಯವನ್ನು ಮಾಡಿರುವಂಥದ್ದು ಅದನ್ನು ಯಾರಿಗೂ ಕೂಡ ತಿಳಿಸದೇ ಇದ್ದದ್ದು ಎಲ್ಲವೂ ಹೌದು. ಆನಂತರ ಆದಂತಹ ಒಂದು ಘಟನೆಯಿಂದ ಎಲ್ಲರಿಗೂ ಕೂಡ ತಿಳಿತು, ಮಾಧ್ಯಮಗಳು ಇವರ ಘಟನೆಯನ್ನು ಅಥವಾ ಇವರ ಮಾನವೀಯ ಗುಣವನ್ನು ವರದಿ ಮಾಡಿತು. ಇದಾದ ನಂತರ ಈಗ ಬಹಳಷ್ಟು ಸನ್ಮಾನ ಕಾರ್ಯಕ್ರಮಗಳಾಗ್ತವೆ, ಆಗಬೇಕು ಕೂಡ. ಯಾಕೆಂತಂದರೆ ಇವರು
ಮಾನವೀಯ ಗುಣಗಳನ್ನು ಅಥವಾ ನಮ್ಮ ವಿದ್ಯಾರ್ಥಿನಿಯರಲ್ಲಿಯೂ ಕೂಡ ಮಾನವೀಯ ಗುಣಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಮಾದರಿಯಾಗಿದ್ದಾರೆ. ಇವರ ಮಾದರಿಯ ಕೆಲಸಕ್ಕೆ ನಾವು ಕೂಡ ಒಂದು ಸಲಾಮನ್ನು ಕೊಡ್ತಾ ಈ ಚಿಕ್ಕ ಪುಟ್ಟ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ ನಟ್ಟೆಬೈಲು ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟೆಬೈಲು ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 8762211150 ಅಥವಾ 8748058095. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.